ನಿತ್ಯಾನಂದ ಪೈ ನಿರ್ಮಾಣದ ಅಭಯ ಸಿಂಹ ನಿರ್ದೇಶನದ ತುಳು ಚಲನಚಿತ್ರ ಪಡ್ಡಾಯಿ ಜುಲೈ 13ರಂದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ತಿಳಿಸಿದೆ. ಇನಿ ಒಂಜಿ ಮಾಯಕದ ಸಂಗತಿ ನಡುತ್ತಾನೆ ದೈವನೇ ಎದುರುಂತದ್ದು ಪಾತಿರಡು. ಈ ಬಗ್ಗೆ ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಚಿತ್ರದ ನಿರ್ಮಾಪಕರಾದ ನಿತ್ಯಾನಂದ ಪೈ ಅವರು ಪ್ರಸಿದ್ಧ ನಾಟಕಕಾರ ಶೇಕ್ಸ್ಪಿಯರ್ ರಚಿಸಿದ ಮ್ಯಾಕ್ಬೆತ್ ನಾಟಕದ ತುಳು ಅಳವಡಿಕೆ ಈ ಚಿತ್ರದಲ್ಲಿದೆ. ಈ ಚಿತ್ರವು ಜುಲೈ 13ರಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದರು. ಈ ಚಿತ್ರ ಒಂದು ತುಳುನಾಡಿನ ಚಿತ್ರ ಕ್ಷೇತ್ರದಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಕಾರಣ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರುವಂಥದ್ದು ಮತ್ತು ಅನೇಕ ದೇಶಗಳಿಗೆ ಹೋಗಿ ಅಲ್ಲಿ ಸ್ಕ್ರೀನಿಂಗ್ ಆಗಿರುವಂಥದ್ದು, ಟೀಮ್ ವರ್ಕ್ ಆಗಿ ಯಾರು ಸತ್ಯವಾಗಿ ನನಗೆ ಮರ್ತೋಗಿತ್ತು ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಅಂತ ಹೇಳ್ಕೊಂಡು ಎಲ್ಲರೂ ಅಷ್ಟು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರಿಂದ ಈ ಚಿತ್ರ ಅಷ್ಟೊಂದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಯಿತು. ಇನಿ ಒಂಜಿ ಮಾಯಕದ ಸಂಗತಿ ನಡುತ್ತಾನೆ ದೈವನೇ ಎದುರುಂತದ್ದು ಪಾತಿರಡು. ನಮ್ಮ ನಂಬಿಂಚಿ ದೈವ ಎಡ್ಡೆಪ್ಪದ ನುಡಿಕೊಂಡು ನಮ್ಮ ನಂಬಿಂಚಿ ಸತ್ಯ ನಮ್ಮ ಎನ್ನಿಲೆಕ್ಕ ಇಪ್ಪುಂಡು. ನಮ್ಮ ಮನಸ್ಸೇ ನಮ್ಮ ದೈವ. ಅನಂತರ ಚಿತ್ರದ ನಿರ್ದೇಶಕ ಅಭಯ ಸಿಂಹ ಅವರು ಮಾತನಾಡಿ 100 ನಿಮಿಷದ ಚಿತ್ರ ಇದಾಗಿದೆ. ಈ ಚಿತ್ರಕ್ಕೆ ಈಗಾಗಲೇ ತುಳು ಸಿನಿಮಾ ಪ್ರಶಸ್ತಿ ಮತ್ತು 7 ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಚಿತ್ರದ ಕಲಾವಿದರಾದ ಮೋಹನ್ ಶೇಣಿ, ಬಿಂದು ರಕ್ಷಿದಿ, ಚಂದ್ರಹಾಸ್ ಉಳ್ಳಾಲ್, ಗೋಪಿನಾಥ್ ಭಟ್, ರವಿ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ನಂಬಿಂಚಿ ಸತ್ಯ ನಮ್ಮ ಎನ್ನಿಲೆಕ್ಕ ಇಪ್ಪುಂಡು. ನಮ್ಮ ಮನಸ್ಸೇ ನಮ್ಮ ದೈವ. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.